ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಕ್ಷರ ದಾಸೋಹ ನೌಕರರ ನಿರ್ದಿಷ್ಟಾವಧಿ ಮುಷ್ಕರದ ಮುಂದುವರಿದ ಭಾಗವಾಗಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ದಕ್ಷಿಣ ಕನ್ನಡ ಸೇರಿದಂತೆ ವಿವಿಧ ಕಡೆಯಲ್ಲಿ ಪ್ರತಿಭಟನೆ ನಡೆಸಿದರು. ಬಿಸಿ ರೋಡ್ನಲ್ಲಿ ಬಿಸಿಯೂಟ ನೌಕರರ ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ, ಬಿಸಿಯೂಟ ಯೋಜನೆಯಡಿಯಲ್ಲಿ ನೌಕರರು ಕಳೆದ 16 ವರ್ಷಗಳಿಂದ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಆದರೆ ಸರ್ಕಾರ ಬಿಸಿಯೂಟ ನೌಕರರ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮುಂದಾಗಿಲ್ಲ. ಅಲ್ಲದೆ ಹಂತ ಹಂತವಾಗಿ ಕೇಂದ್ರೀಕೃತ ಅಡುಗೆ ಕೇಂದ್ರಗಳನ್ನು ತೆರೆಯುವುದರ ಮೂಲಕ ಖಾಸಗೀಕರಣ ಮಾಡಲು ಮುಂದಾಗಿದೆ ಎಂದು ಆರೋಪಿಸಿದರು. ನಮ್ಮ ಹೋರಾಟ ನಮ್ಮ ಮುಕ್ಲೆ ಖಂಡಿತ ನಾಟುಜಿ ಅವು ಕೇಂದ್ರ ಸರ್ಕಾರ ಅವಡೆ ಅದನ್ನ ರಾಜ್ಯ ಸರ್ಕಾರ ಅವಡೆ ಮುಕ್ಲೆಗೆ ನಾಟುಜಿ ದಾಯಬಂಡ ಹಾಕ್ಲಿಕ್ಕೆ ಚಿಂತೆ ಇಜ್ಜಿ ನಮ್ಮ ತುಯ್ಯ ಸ್ವಾತಂತ್ರ್ಯ ತಿಕ್ಕದ ಎಲ್ಪ ವರ್ಷ ನಮ್ಮ ಇನಿ ತಗೊಂಡು ಬೈದ ಎಲ್ಪ ವರ್ಷಡಿನಿ 5,000 ರೂಪಾಯಿ ಕೂಲಿಗೆ ಬೋಡಾದ ನಮ್ಮ ಈ ತಾಲೂಕು ಕಚೇರಿ ದುಡ್ಡು ಬಾಕಡ ನಾವು ಇನಿ ಕೂಲನ ಗರಿಸಿ ಗತಿ ನಂಗೆ ಬೈದನೆ ಕೇರ್ ಕಾರಣ ನಮ್ಮ ಆಡಳಿತ ಮಂತ್ರಿಗಳು ನಮ್ಮ ಆಳ್ನಕುಲು ರಾಜ್ಯ ಬಿಸಿಯೂಟ ನೌಕರರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬಿಸಿಯೂಟ ನೌಕರರು ಸಿಐಟಿಯು ನೇತೃತ್ವದಲ್ಲಿ ಪುತ್ತೂರಿನಲ್ಲೂ ಧರಣಿ ಪ್ರತಿಭಟನೆ ನಡೆಸಿದರು. ಪುತ್ತೂರು ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ನೌಕರರು ತಮ್ಮ ಬೇಡಿಕೆಯನ್ನ ಸರ್ಕಾರ ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.